ಹರ್ಷಿತಾ. ಕರ್ವಾಪ್ಲೆ ಚಾನೆಲ್ಗೆ ಸ್ವಾಗತ. ಅಂಕೋಲಾದಲ್ಲಿ ಹಿಂದೂ ಮಂಡಲ ಸಮಿತಿಯ ವತಿಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ. ಕಾರವಾರ. ಅಂಕೋಲಾ ತಾಲೂಕಿನ ಹಾರವಾಡದ ಈಶ್ವರ ದೇವಾಲಯದ ಆವರಣದಲ್ಲಿ ಹಿಂದೂ ಮಂಡಲ ಸಮಿತಿಯ ವತಿಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಭಕ್ತಿ ಭಾವದಿಂದ ಜರುಗಿತು. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯ ಸದ್ಗುರು ಶಿವಯೋಗಿ ಅಭಿನವ ಹಾಲೆವೀರಪ್ಪಜ್ಜ ಪಂಡಿತಾರಾಧ್ಯ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜಗತ್ತಿನಲ್ಲಿ ದಯೆ, ಧರ್ಮ ಮತ್ತು ಪ್ರೀತಿ ಸ್ಫೂರ್ತಿಯನ್ನು ಒಳಗೊಂಡಿರುವ ಮಹತ್ತರ ಪರಂಪರೆ ಸನಾತನ ಧರ್ಮದ್ದು. ಮಣ್ಣಿನ ಕಣಗಳಲ್ಲಿಯೂ ದೈವತ್ವವನ್ನು ಕಾಣುವ ದರ್ಶನವೇ ಹಿಂದೂ ಧರ್ಮದ ವೈಶಿಷ್ಟ್ಯ. ಪ್ರಶ್ನಿಸಿ, ವಿಚಾರಿಸಿ, ಉತ್ತರ ಹುಡುಕುವ ಸ್ವಾತಂತ್ರ್ಯ ನೀಡುವ ಧರ್ಮವೂ ಇದೆ ಎಂದು ಹೇಳಿದರು. ಅನ್ನದಾಸೋಹ, ಅಕ್ಷರ ದಾಸೋಹದಂತಹ ಸೇವಾ ಕಾರ್ಯಗಳ ಮೂಲಕ ಸಮಸ್ತ ಜನರ ಒಳಿತನ್ನು ಬಯಸುವುದು ಹಿಂದೂ ಧರ್ಮದ ಮೂಲ ತತ್ವ ಎಂದು ಅವರು ತಿಳಿಸಿದರು. ಮಹಿಳೆಯರಿಗೆ ಗೌರವ ನೀಡಿ ಸಮಾಜದ ಎಲ್ಲ ವರ್ಗಗಳನ್ನು ಒಂದಾಗಿ ಸೇರಿಸುವ ಶಾಂತಿ ಸಂದೇಶವು ಹಿಂದೂ ಸಂಸ್ಕೃತಿಯ ಅಡಿಪಾಯವಾಗಿದೆ ಎಂದರು. ಬದುಕಿದರೆ ಕೊನೆಯವರೆಗೂ ಸನಾತನ ಮೌಲ್ಯಗಳೊಂದಿಗೆ ಬದುಕೋಣ ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿ ಆಗಮಿಸಿದ ಲೆಕ್ಕ ಪರಿಶೋಧಕ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಮುಖ ಅಶ್ವಿನ್ ಭಟ್ ಮಾತನಾಡಿ, ಹಿಂದೂ ಧರ್ಮವು ಪರಂಪರೆ, ಹಿರಿಮೆ ಹಾಗೂ ಆಚಾರ ವಿಚಾರಗಳ ಮೂಲಕ ಶ್ರೇಷ್ಠತೆಯನ್ನು ಉಳಿಸಿಕೊಂಡಿದೆ. ಶ್ರೀರಾಮರನ್ನು ದೇವರೆಂದು ಪೂಜಿಸುವುದರ ಜೊತೆಗೆ ಸಮಾಜಕ್ಕೆ ನೀಡಿದ ಆದರ್ಶದ ಸಂಕೇತವಾಗಿ ಗೌರವಿಸುತ್ತೇವೆ. ಆವಿಷ್ಕಾರ, ಜ್ಞಾನ ಹಾಗೂ ಸಂಪ್ರದಾಯಗಳ ಮೂಲಕ ಭಾರತವು ವಿಶ್ವಗುರು ಸ್ಥಾನವನ್ನು ಅಲಂಕರಿಸಿತ್ತು ಎಂದು ಹೇಳಿದರು. ಸಹಬಾಳ್ವೆ ಮತ್ತು ಸೌಹಾರ್ದತೆಯ ಜೀವನವನ್ನೇ ಹಿಂದೂ ಧರ್ಮ ಸಾರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಶ್ರೀನಿಧಿ ಶ್ರೀಕಾಂತ್ ನಾಯ್ಕ್ ಸ್ವಾಗತಿಸಿದರು. ರಾಜು ಜನಾರ್ದನ್ ತಾಂಡೇಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಾಗರಾಜ್ ನಾಯ್ಕ್ ಭಕ್ತಿಗೀತೆ ಹಾಡಿದರು. ಮಾರುತಿ ಹರಿಕಂತ್ರ ಕಾರ್ಯಕ್ರಮ ನಿರೂಪಿಸಿದರು. ಕೃಷ್ಣ ಪಾಂಡು ದುರ್ಗೇಕರ್ ವಂದಿಸಿದರು. ಹರ್ಷದ ಗಣರಾಜ್ ಸಾದಿಯೇ ಭರತನಾಟ್ಯ ಪ್ರದರ್ಶನ ನೀಡಿದರು. ಸಭೆಗೆ ಮುನ್ನ ಹಿಂದೂ ಸಮಾಜೋತ್ಸವ ಸಮಿತಿಯವರು ಪೂರ್ಣ ಕುಂಭದೊಂದಿಗೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಶೋಭಾಯಾತ್ರೆ ನಡೆಸಿದರು. ಸಂಘಟಕರಾದ ದೀಪಕ್ ತಾಂಡೇಲ್, ರಾಜಾ ಪೆಡ್ನೇಕರ್, ಮಂಜುನಾಥ್ ಟಾಕೇಕರ್, ದಿಲೀಪ್ ಅರ್ಗೇಕರ್, ನಿಲೇಶ್ ದುರ್ಗೇಕರ್, ವಿನಾಯಕ್ ಚಂದ್ರಕಾಂತ್ ಹರಿಕಂತ್ರ, ಸಂತೋಷ್ ಹನುಮಟ್ಟೇಕರ್, ಸುಭಾಷ್ ನಾಯ್ಕ್, ಗಣರಾಜ್ ಸಾದಿಯೇ, ಪ್ರವೀಣ್ ತಾಂಡೇಲ್, ರಾಜಾ ಗಾಂವ್ಕರ್, ಗಣರಾಜ್ ತಾಂಡೇಲ್, ಯಮರಾಜ್ ಗೌಡ, ಶೈಲಾವಿ ದುರ್ಗೇಕರ್ ಸೇರಿದಂತೆ ಆರ್ಎಸ್ಎಸ್ ಮುಖಂಡರು ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ, ಧಾರ್ಮಿಕ, ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ಧರ್ಮ ಉಳಿಸಿದ ಗೆಲುವು, ಹೆಬ್ಬಾರ್ ಅವರಿಗೆ ಭರ್ಜರಿ ಬೆಂಬಲ. ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ವಲಯದಲ್ಲಿ ಮತ್ತೊಮ್ಮೆ ಏಕಮತದ ಸಂದೇಶ ಮೊಳಗಿದೆ. ಜಿಲ್ಲೆಯ ಪ್ರಮುಖ ಹಣಕಾಸು ಸಂಸ್ಥೆಯಾದ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವುದು ಕೇವಲ ಹುದ್ದೆಯ ಗೆಲುವಲ್ಲ, ಸಹಕಾರದ ಮೇಲೆ ಇರುವ ನಂಬಿಕೆಯ ಗೆಲುವಾಗಿದೆ. ಜಿಲ್ಲೆಯ ರೈತರು, ಮೀನುಗಾರರು, ಸಣ್ಣ ಉದ್ಯಮಿಗಳು ಹಾಗೂ ನೂರಾರು ಸಹಕಾರ ಸದಸ್ಯರ ವಿಶ್ವಾಸಕ್ಕೆ ಧಕ್ಕೆ ಬಾರದೆ ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಸಾಗಿದ ಆಡಳಿತ ಶೈಲಿಗೆ ಈ ಆಯ್ಕೆ ಪ್ರತಿಫಲವಾಗಿದೆ. ಅಭಿವೃದ್ಧಿ ಕಾರ್ಯಗಳಲ್ಲಿ ಪಾರದರ್ಶಕತೆ, ರೈತ ಸ್ನೇಹಿ ಯೋಜನೆಗಳು ಮತ್ತು ಗ್ರಾಮೀಣ ಆರ್ಥಿಕತೆಗೆ ಬಲ ನೀಡಿದ ನಿರಂತರ ಪ್ರಯತ್ನಗಳಿಗೆ ಸದಸ್ಯರು ಮತ್ತೊಮ್ಮೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ.
ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.